19 ವಾರ್ಡಿನ ಉಳ್ಳಾಲ ನಗರಸಭೆ ವ್ಯಾಪ್ತಿಯ 19 ವಾರ್ಡಿನ ಇರೋ ಕಾಲೇಜಿ ಈ ಊರಿನ ಅವರ ಇಲ್ಲಿಗೆ ರೋಡ್ ಆಗಬೇಕು ಅಂತೇಳಿ ಹೇಳಿದಾಗ ನಮ್ಮ ಶಾಸಕರು ಮತ್ತು ರಾಜ್ಯದ ಸ್ಪೀಕರ್ ಸಾಹೇಬರು ಕೂಡಲೇ ಒಂದೇ ದಿವಸದಲ್ಲಿ ಎಲ್ಲೆಲ್ಲ ಕಾಮಗಾರಿಗಳು ಅಗತ್ಯ ಉಂಟು ಎಲ್ಲ ನನ್ನನ್ನು ಕಾಯುವ ಅಗತ್ಯಿಲ್ಲ, ಎಲ್ಲ ಅವರು ಹಿರಿಯವರನ್ನೆಲ್ಲ ಕರೆದು ಇಲ್ಲಿಯ ಕಾಮಗಾರಿ ಏನುಂಟು ಮಾಡಲಿಕ್ಕಾಗಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಂದಂಥ ನಮ್ಮ ಮೂಡ ಅಧ್ಯಕ್ಷರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಲೇಡಿ ಬ್ಲಾಕ್ ಅಧ್ಯಕ್ಷರು ಮತ್ತು ಇಲ್ಲಿಯ ಹಿರಿಯರು ಕಿರಿಯರು ಎಲ್ಲ ನಮ್ಮ ಇಲ್ಲಿ ಇರೋ ಕಾಲೇಜಿನ ಸದಸ್ಯರು ಎಲ್ಲರೂ ಇಲ್ಲಿ ಬಂದು ಸೇರಿದ್ದಾರೆ. ನಾವೆಲ್ಲರೂ ಇದು ಅಭಿವೃದ್ಧಿ ಆಗಬೇಕಾದರೆ ಎಲ್ಲರ ಸಹಕಾರ ಬೇಕಾಗ್ತದೆ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ರಸ್ತೆ ಆಗ್ತದೆ. ಮತ್ತು ಏನೆಲ್ಲ ಇಲ್ಲಿ ಕಾಮಗಾರಿ ಆಗಲಿಕ್ಕುಂಟು, ನೀರಿದ್ದು ಮನೆಗೆ ಈಗ ಕಲೆಕ್ಷನ್ ಆಗಿದೆ. ಮುಂದಿನ ದಿನದಲ್ಲಿ ಅದು ಕೆಲಸ ಆಗ್ತದೆ. ಇಲ್ಲಿಗೆ ಸಂಬಂಧಪಟ್ಟದ್ದು ಏನೆಲ್ಲ ಕಾಮಗಾರಿ ಇದೆ ಎಲ್ಲ ಹಿರಿಯರು ಎಲ್ಲರೂ ಅವರ ಹತ್ರ ಕೇಳಬೇಕು ಅಂತೇಳಿ ನಮ್ಮ ಶಾಸಕರು ನಮ್ಮ ಸ್ಪೀಕರ್ ಸಾಹೇಬರು ಹೇಳಿದ್ದಾರೆ. ಅವರು ಮುಂದಿನ ದಿನದಲ್ಲಿ ಯಾವುದೆಲ್ಲ ಕೆಲಸ ಉಂಟು ಅವರು ಮಾಡಲಿಕ್ಕಾಗಿ ರೆಡಿ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಬೇಕು. ಈಗ ಇಲ್ಲಿ ಬಂದಿದ್ದಕ್ಕೆ ಎಲ್ಲರಿಗೂ ಅಸ್ಸಲಾಂ ಅಲೈಕುಂ, ನಮಸ್ಕಾರ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ 19ನೇ ವಾರ್ಡಿನ ಈ ಈ ಪಕ್ಕದಲ್ಲಿ ಈ ಒಂದು ರಸ್ತೆಯ ಕಾಮಗಾರಿಗೆ ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ರಾಜ್ಯ ಸರ್ಕಾರದ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ನಗರೋತ್ಪನ್ನದಲ್ಲಿ ಅನೇಕ ರಸ್ತೆಗಳಿಗೆ ಹಣವನ್ನಿಟ್ಟಿದ್ದಾರೆ. ಆದರೆ ಈ ರಸ್ತೆಗೆ ಮೊನ್ನೆ ತಾನೇ ಅಲ್ಪಸಂಖ್ಯಾತರ ನಿಗಮದ ವತಿಯಿಂದ ಕೂಡಲೇ ಇದನ್ನು ಮಂಜೂರುಗೊಳಿಸಿ ಈ ರಸ್ತೆ ಕೂಡ ಆದಷ್ಟು ಬೇಗ ಆಗಬೇಕಂತೇಳಿ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಇವತ್ತು ಇದರ ಗುದ್ದಲಿ ಪೂಜೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಆ ಪ್ರಕಾರವಾಗಿ ಗುದ್ದಲಿ ಪೂಜೆಗೆ ಆಗಬೇಕಂತ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಹಿರಿಯರಾದಂಥ ಸದಾಶ್ ಉಳ್ಳಾರವರೇ, ಅದೇ ರೀತಿ ಈ ಭಾಗದ ಮಾಜಿ ಕೌನ್ಸಿಲರ್ಗಳು ಕಾಂಗ್ರೆಸ್ ಪಕ್ಷದ ನಾಯಕರಾದ ಉಸ್ಮಾನ್ ಕಲ್ಲಾಬ್ರವರೇ, ಅದೇ ರೀತಿ ಮಂಗಳೂರು ಉಳ್ಳಾಲ ನಗರದ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಅಮಿತಾ ಅಶ್ವಿನ್ರವರೇ, ಅದೇ ರೀತಿ ನಮ್ಮ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಯಾದಂಥ ಮನ್ಸೂರ್ ಮಂಜಿಲ್ರವರೇ, ಈ ಒಂದು ಮಸೀದಿಯ ಧರ್ಮಗುರುಗಳೇ, ಅದೇ ರೀತಿ ಅನೇಕ ಹಿರಿಯರೇ, ಈ ಭಾಗದ ನಾಗರಿಕ ಬಂಧುಗಳೇ, ಭಾಳಷ್ಟು ಕನಸಿತ್ತು ಎಲ್ಲ ಭಾಗದ ರಸ್ತೆ ಆಗಬೇಕಂತೇಳಿ. ಇನ್ನು 2-3 ತಿಂಗಳೊಳಗೆ ಚುನಾವಣೆ ಕೂಡ ನಗರಸಭೆಗೆ ಬರ್ತಾಯಿದೆ. ಅದಕ್ಕಾಗಿ ಬೇರೆ ಬೇರೆ ಇಲಾಖೆಯಿಂದ ಕೂಡ ಇಲ್ಲಿಗೆ ಅನುದಾನವನ್ನು ತಂದಿದ್ದಾರೆ. ನಿಮಗೆ ಈ ಮೊದಲು ಗೊತ್ತಿದೆ, ನಮ್ಮ ನಗರೋತ್ಪನ್ನದಲ್ಲಿ ಎಲ್ಲ ವಾರ್ಡಿಗೆ ಕೂಡ ನಮ್ಮ ಕೌನ್ಸಿಲರ್ ಇದ್ದ ಏರಿಯಾ, ಕೌನ್ಸಿಲರ್ ಇಲ್ಲದ ಏರಿಯಾಕ್ಕೆ ಕೂಡ 33 ಕೋಟಿ ರೂಪಾಯಿ ಅನುದಾನವನ್ನು ನಗರಸಭೆಗೆ ಇಟ್ಟು ಎಲ್ಲ ಕೂಡ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಅದರೊಟ್ಟಿಗೆ ಮುಕ್ಕಚೇರಿಯಲ್ಲಿ ಕೂಡ ಒಂದು ಮಗು ಆವತ್ತು ಅಳ್ತಾ ಇತ್ತು. ಯಾಕಂತೇಳಿ ನನಗೆ ಮದ್ರಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನೀರು ಬಂದಿದೆ ಅಂತ ಹೇಳಿಕೊಂಡು ಅದಕ್ಕೆ ಕೂಡ ಮರುದಿವಸ ಅಲ್ಲಿ ವಿಸಿಟ್ ಮಾಡಿ ಮೀನುಗಾರಿಕಾ ನಿಗಮದ ವತಿಯಿಂದ 75 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಇಟ್ಟಿದ್ದಾರೆ. ಮೊನ್ನೆ ತಾನದ ಗುದ್ದಲಿ ಪೂಜೆ ಆಗಬೇಕಿತ್ತು, ಕಾರಣಾಂತರಗಳಿಂದ ಸಭಾಧ್ಯಕ್ಷರಿಗೆ ಅಲ್ಲಿ ಇರಲಿಕ್ಕೆ ಕುಣಿಯಕ್ಕೆ ಹೋಗಲಿಕ್ಕಿದ್ದ ಕಾರಣ ಅಲ್ಲಿ ಆಗಲಿಲ್ಲ. ಮುಂದಿನ ದಿವಸದಲ್ಲಿ ಕೂಡ ಅಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ಯೋಜನೆಗಳಿಂದ ಕೂಡ ಅನುದಾನವನ್ನು ನಗರೋತ್ಪನ್ನಕ್ಕೆ ತಂದಿದ್ದಾರೆ. ಇವಾಗಲೇ ನಮ್ಮ ಈ ನಗರಸಭೆ ವ್ಯಾಪ್ತಿಯ ವಿದ್ಯುತ್ತಿನ ಲೈನ್ ಇದೆಲ್ಲ ಅಂಡರ್ಗ್ರೌಂಡ್ ಆಗಲಿಕ್ಕೆ 200 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಟೆಂಡರ್ ಕೂಡ ಆಗಿದೆ. ಕೂಡಲೇ ಅದರ ಶಂಕುಸ್ಥಾಪನೆ ಸಮಾರಂಭ ನಡೀಲಿಕ್ಕಿದೆ. ಅದಲ್ಲದೆ ಈ ಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಬಹುಗ್ರಾಮ ಕುಡಿಯುವ ನೀರಿನ ವ್ಯವಸ್ಥೆಗೆ ಸುಮಾರು 500 ಕೋಟಿ ರೂಪಾಯಿ ಅನುದಾನವನ್ನು ಇಡೀ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ತಂದು ಇಲ್ಲಿ ಪ್ರಥಮವಾಗಿ ಉಳ್ಳಾಳಕ್ಕೆ ಕೂಡ ಆಗಬೇಕು. ಅದೇ ರೀತಿ ಉಳ್ಳಾಳದ ಆಸುಪಾಸಿನ ಎಲ್ಲ ಆಸ್ಪತ್ರೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ನೀರನ್ನು ಒದಗಿಸಬೇಕೆಂಬ ಉದ್ದೇಶದಿಂದ ಅದರ ವ್ಯವಸ್ಥೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಶಿಕ್ಷಣ ಸಂಸ್ಥೆ ಆಸ್ಪತ್ರೆಯ ಸಭೆಯನ್ನು ನಡೆಸಿ ಅವರಿಗೆ ನೀಡಿಕೊಡಲಿಕ್ಕೆ ಕೂಡ ಅನುಮತಿಯನ್ನು ನೀಡಿರುತ್ತಾರೆ. ಅದಲ್ಲದೆ ಬೇರೆ ಬೇರೆ ಯೋಜನೆಗಳಿಂದ ಅನುದಾನ ತಂದು ಕೆಲಸ ಕಾರ್ಯಗಳು ಆಗಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಈ ಕೆಲಸ ಕೂಡ ಇವತ್ತು ಆಗ್ತಾಯಿದೆ. ಅದಲ್ಲದೆ ಈ ಭಾಗದಲ್ಲಿ ಕೂಡ ಕಲ್ಲಾಪಿನಿಂದ ನಮ್ಮ ಅಮಲಮೊಗರು ತನಕ ನದಿ ಬದಿ ರಸ್ತೆ ಕೂಡ ಭಾಳಷ್ಟು ಉತ್ತಮವಾದ ರಸ್ತೆ ಅಲ್ಲಿ ಆಗ್ತಾಯಿದೆ. ಅನೇಕ ರಸ್ತೆ ಕಾಮಗಾರಿಗಳು ಕೂಡ ಆಗ್ತಾಯಿದೆ ನಮ್ಮ ಶಾಸಕರ ನೇತೃತ್ವದಲ್ಲಿ. ಆದ್ದರಿಂದ ನಮ್ಮ ಸದಾಶ್ ಉಳ್ಳಾಳರವರು ಮೂಲದ ಅಧ್ಯಕ್ಷರಾಗಿ ಉಳ್ಳಾಳ ನಗರಸಭೆ ಹೊತ್ತಿಗೆ 3 ಕೆರೆಗಳನ್ನು ಮಂಜೂರುಗೊಳಿಸಿ ಸಂಪೂರ್ಣಗೊಳಿಸಿದ್ದಾರೆ. ಒಂದು ಇಲ್ಲಿ ಕೆರೆಬೈಲಲ್ಲಿ 75 ಲಕ್ಷ ರೂಪಾಯಿ ಅನುದಾನದಲ್ಲಿ ಒಂದು ಉತ್ತಮವಾದಂಥ ಕೆರೆಯನ್ನು ಮಾಡಿ ನಾಡದೊಂದು ದೊಡ್ಡ ಕಾರ್ಯಕ್ರಮ ಕೂಡ ಕೆರೆಬೈಲಲ್ಲಿ ಆಗಿದೆ. ಅದೇ ರೀತಿ ಮುಕ್ಕಚೇರಿಯಲ್ಲಿ ಒಂದು ಕೆರೆಗೆ 25 ಲಕ್ಷ ರೂಪಾಯಿ ಅನುದಾನ ಮಂಜೂರುಗೊಳಿಸಿ ಅಲ್ಲೇ ಕೆಲಸ ಕೂಡ ಆಗಿದೆ. ಮತ್ತೊಂದು ಅಲೆಕ್ಕದಲ್ಲಿ ಕೂಡ 25 ಲಕ್ಷ ಅನುದಾನದಲ್ಲಿ ಅಲ್ಲಿ ಕೂಡ ಮಸೀದಿಯ ಮುಂಭಾಗದಲ್ಲಿ ಕೆರೆ ಮಾಡಿದೆ. ನಮ್ಮ ಸದಾಶಿವಲಾಲ್ರವರು ಮೂಡದ ಅಧ್ಯಕ್ಷರಾದ ನಂತರ ಈ ಭಾಗಕ್ಕೆ ಅನೇಕ
ಅನುದಾನಗಳನ್ನು ಕೂಡ ತಂದು ಈ ನಗರಸಭೆ ವ್ಯಾಪ್ತಿಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಕೆಲಸವನ್ನು ಕೂಡ ಸರ್ವಧರ್ಮದ ದೇವರು ನೆನೆಸಿಕೊಂಡು ಈ ಕೆಲಸ ಮಾಡುವಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಈ ಪರಿಸರದಲ್ಲಿ ಇವತ್ತು ರಸ್ತೆಯ ಕಾಂಕ್ರೀಟೀಕರಣ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರಾದಂಥ UT ಖಾದರ್ ಫರೀದ್ ಸಾಹೇಬರು ಒಂದೇ ದಿವಸದಲ್ಲಿ ಮಂಜೂರಾತಿ ಮಾಡಿ ಇದನ್ನು ಈಗ ಬೇಕಾದಂಥ ಮೊತ್ತವನ್ನು ಕೊಡಿಸಿ ಈ ರಸ್ತೆ ಇಮಿಡಿಯೇಟ್ ಆಗಬೇಕು ಎಂಬ ಭಾವನೆಯನ್ನು ಇಟ್ಕೊಂಡು ಒಂದೇ ದಿವಸದಲ್ಲಿ ಮಂಜೂರಾತಿ ಕೊಡಿಸಿದ್ದಾರೆ. ಮೈನಾರಿಟಿ ಇಲಾಖೆಯಿಂದ ಮಂಜೂರಾತಿ ಕೊಡಿಸಿ ಈಗ ರಸ್ತೆಗೆ ತುರ್ತು ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇಲ್ಲಿ ಮಾತ್ರ ಅಲ್ಲ, ಅವರು ಕ್ಷೇತ್ರದ ಉದ್ದಗಲಕ್ಕೂ ಎಲ್ಲ ರಸ್ತೆಗಳನ್ನು ಮಾಡಿಕೊಂಡು ಈಗಾಗಲೇ ರಮೇಶ್ ಶೆಟ್ಟರ್ ಅವರು ಮಾತಾಡೋಕೆ ಹೇಳಿದರು, ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಮೆಸ್ಕಾಂನ ಕೇಬಲನ್ನು ಅಂಡರ್ಗ್ರೌಂಡ್ ಮುಖಾಂತರ ಈ ಪರಿಸರದಲ್ಲಿ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಅದಕ್ಕೂ ಸುಮಾರು 200 ಕೋಟಿಯ ಅನುದಾನ ಒದಗಿಸುವುದರ ಜೊತೆಗೆ ವಾಟರ್ ಸಪ್ಲೈ ಮತ್ತು ಇನ್ನಿತರ ಯಾವುದೆಲ್ಲ ಬೇಡಿಕೆಗಳು ಸಾರ್ವಜನಿಕರಿತ್ತ ಅವರು ಇವತ್ತು ಅದನ್ನು ಈ ಕ್ಷೇತ್ರದ ಶಾಸಕರಾಗಿ ಈ ಕರ್ನಾಟಕದ ವಿಧಾನಸಭೆ ಸ್ಪೀಕರ್ ಆಗಿದ್ದುಕೊಂಡು ಅನೇಕ ಕೋಟಿ ರೂಪಾಯಿಗಳನ್ನು ಈ ಕ್ಷೇತ್ರಕ್ಕೆ ತಂದು ಒಳ್ಳೆಯ ಕಾಮಗಾರಿಗಳನ್ನು ಮಾಡಿದ್ದಾರೆ. ಈ ರಸ್ತೆಯ ಕೆಲಸ ಕೂಡ ಆದಷ್ಟು ಶೀಘ್ರದಲ್ಲಿ ಈಗಾಗಲೇ ಪ್ರಾರಂಭಗೊಂಡಿದೆ. ನಾವು ಈಗ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ರಸ್ತೆಯ ಕೆಲಸ ಸಂಪೂರ್ಣಗೊಂಡ ನಂತರ ಈ ಭಾಗದ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕಂತ ಹೇಳಿದರೆ ನಿಮ್ಮ ಸಹಕಾರ ಇಲ್ಲದಿದ್ದರೆ ಈ ರಸ್ತೆಯನ್ನು ಮಾಡಿಕೊಂಡು ಅದನ್ನು ನೀವು ಕೂಡಲೇ ಇಮ್ಮಿಡಿಯೇಟಾಗಿ ಉಪಯೋಗ ಮಾಡಿದರೆ ಭಾಳ ಕಷ್ಟ ಆಗ್ತದೆ, ಮುಂದಿನ ಅದಕ್ಕೆ ಲೈಫ್ ಇರೋದಿಲ್ಲ. ಸೊ ಕಡಿಮೆ ಪಕ್ಷ 20 ದಿವಸ ಆದರೂ ನೀವು ಯಾರು ಇದರಲ್ಲಿ ಬೈಕ್ ಆಗಲಿ ವೆಹಿಕಲ್ ಆಗಿ ಹೋಗದೆ ನಡ್ಕೊಂಡು ಹೋಗದೆ ಅಡ್ಡಗಟ್ಟಿಕೊಂಡು ನಿಲ್ಲುವಂಥದ್ದು ರಸ್ತೆಯನ್ನು ಕಾಪಾಡುವಂಥ ಕೆಲಸ ಈ ಪರಿಸರದ ಪ್ರತಿಯೊಬ್ಬರಿಗೂ ನಿಮಗೆ ಇದೆ ಅಂತ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ನಮ್ಮ ರಸ್ತೆಯನ್ನು ನಾವು ಕಾಪಾಡಿಕೊಂಡ್ರೆ ಮುಂದೆ ಒಂದು 25-30 ವರ್ಷಕ್ಕೆ ಇದು ಶಾಶ್ವತವಾಗಿ ಉಳಿಯುವಂಥ ರಸ್ತೆ ಆಗ್ತದೆ. ಈ ಎಲ್ಲ ನಿಮ್ಮೆಲ್ಲರ ಸಹಕಾರವನ್ನು ಕೋರಿಕೊಂಡು ನೀವು ಈ ರಸ್ತೆ ಕಾಮಗಾರಿಯನ್ನು ಇವತ್ತು ಶಾಸಕರು ಪ್ರಾರಂಭ ಮಾಡಿದ್ದಾರೆ. ಆ ಕಾಮಗಾರಿಯನ್ನು ನಿಮ್ಮ 20 ದಿವಸದಲ್ಲಿ ನೀವು ನೋಡಿಕೊಂಡಾಗೆ ಮುಂದೆ ದಿನ ಶಾಸಕರು ಬಂದಾಗ ಈ ರಸ್ತೆ ಇಷ್ಟು ಒಳ್ಳೆಯ ರೀತಿ ಆಗಿದೆ ಎಂಬ ಆ ಭಾವನೆ ಬರುವ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು, ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಇನ್ನೂ ಅನೇಕ ಉತ್ತರೋತ್ತರ ಅಭಿವೃದ್ಧಿಯ ಕೆಲಸಗಳು ಈ ಕ್ಷೇತ್ರದಲ್ಲಿ ಆಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಈ 19ನೇ ವಾರ್ಡಿನ ಇವತ್ತೇನು ಈ ರಸ್ತೆ ಶಂಕುಸ್ಥಾಪನೆಗೆ ಬಂದಿರುವಂಥ ನಮ್ಮ ಮೂಡದ ಅಧ್ಯಕ್ಷರ ಸದಸ್ಯ ಉಳ್ಳಾಲ್ರವರೇ, ಹಾಗೆ ನಮ್ಮ ಬ್ಲಾಕ್ನ ಅಧ್ಯಕ್ಷರಾದಂತಹ ರಮೇಶ್ ಶೆಟ್ಟಿ ಅವರೇ, ಹಾಗೆ ಇಲ್ಲಿನ ಮಾಜಿ ಕೌನ್ಸಿಲರ್ ಆದಂತಹ ಉಸ್ಮಾನ್ ಕಲ್ಲಾಪ್ರವರೇ, ಒಂದು ಅಭಿವೃದ್ಧಿ ಈಗ ಎಲ್ಲ ಕಡೆಯಲ್ಲೂ ನಡೆಯುತ್ತಿದೆ. ಕೇವಲ ನಗರೋತ್ಪನ್ನದಿಂದಲೂ ಅಲ್ಲ, ಬೇರೆ ಮೈನಾರಿಟಿ ಇಲಾಖೆಯಿಂದಲೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಅಂತ ನಮ್ಮ ಶಾಸಕರು ಆದಷ್ಟು ಕೇವಲ ಪ್ರಚಾರವಲ್ಲದೆ ಅಭಿವೃದ್ಧಿಯನ್ನು ಮಾಡಿ ನಾವು ಜನಗಳ ಸೇವೆಯನ್ನು ಮಾಡುತ್ತೆ ಎನ್ನುವುದಕ್ಕೆ ಹೇಳಿಕೊಳ್ಳಿಕ್ಕೆ ಇನ್ನೊಂದು ಸಾಕ್ಷಿಯಾಗಿ ಈ ಎಲ್ಲ ನಗರದ ರಸ್ತೆಗಳನ್ನು ಅತ್ಯಂತ ಸುವ್ಯವಸ್ಥೆಯಿಂದ ಜನಗಳ ನೋವಿಗೆ ತಕ್ಷಣವಾಗಿ ಸ್ಪಂದಿಸಿ ಅವರ ಕರೆಗೆ ಓಗೊಟ್ಟು ಆದಷ್ಟು ಶೀಘ್ರದಲ್ಲಿ ಎಲ್ಲ ಕಡೆಯ ಕಾಮಗಾರಿಗಳನ್ನು ಮಾಡುತ್ತಿದೆ. ನಮ್ಮ ಉಳ್ಳಾಲದ ಕಡೆಯಲ್ಲೂ ಕೂಡ ಹಾಗೆ ಆದಷ್ಟು ರಸ್ತೆಗಳು ಈಗಾಗಲೇ ಕಾಂಕ್ರೀಟೀಕರಣಗೊಂಡಿದೆ, ಆ ಜನರ ಒಂದು ಸಂಚಾರಕ್ಕೆ ಮುಕ್ತವಾಗಿದೆ. ಹಾಗೆ ಇಲ್ಲಿನ ಈ ಪ್ರದೇಶದ ಎಲ್ಲ ಜನರಿಗೆ ಇದೊಂದು ಒಳ್ಳೆಯ ಅವಕಾಶ. ನಿಮ್ಮ ಈ ರಸ್ತೆಯನ್ನು ಸದುಪಯೋಗ ಪಡಿಸಿಕೊಳ್ಳಿ. ಹಾಗೆ ಎಲ್ಲರಿಗೂ ನಿಮ್ಮ ಶುಭಕಾಮನೆಗಳು. ಗೌರವಾನ್ವಿತ ಮೂಡ ಅಧ್ಯಕ್ಷರೇ, ಇಲ್ಲಿ ಪರಿಸರದ ಬೇರೆ ಬೇರೆ ಬ್ಲಾಕಿನ ಹೊಣೆಗಾರರೇ ಹಾಗೂ ನಮ್ಮ ಮಾಜಿ ಕೌನ್ಸಿಲರ್ ಆದಂಥ ನಮ್ಮ ಉಸ್ಮಾನ್, ಇಲ್ಲಿಯ ದೊಡ್ಡ ಒಂದು ಅಭಿವೃದ್ಧಿಯ ದೊಡ್ಡ ಒಂದು ಕೇಂದ್ರೀಯ ಬಿಂದು ಹಾಗೂ ಒಂದು ಹುರುಪಿನ ಚಿಲುಮೆ ಎಂದು ನಾನು ಹೇಳ್ತೇನೆ. ಅವರಿಗೆ ಏನು ಕೆಲಸ ಕೊಟ್ಟರು ಅದು ವಿದಿನ್ ಮಿನಿಟ್ನಲ್ಲಿ ಅವ್ರು ಮಾಡುವಂಥ ಒಂದು ದೊಡ್ಡ ಒಂದು ತಾಕತ್ತು ಕೂಡ ನಮ್ಮ ಉಸ್ಮಾನ್ರವರಿಗಿದೆ. ಆ ಉಸ್ಮಾನ್ರವರೇ ಹಾಗೂ ನಮ್ಮ ಎಲ್ಲ ಈ ನೆರೆದಿರುವಂತಹ ಎಲ್ಲ ನಮ್ಮ ಈ ಕಾಲೋನಿಯ ಮುಖ್ಯಸ್ಥರೇ, ಸೇರಿರುವ ಎಲ್ಲ ಮಕ್ಕಳೇ, ಹಿರಿಯರೇ, ಕಿರಿಯರೇ, ನನಗೆ ಬಹಳ ಖುಷಿ ಆಗ್ತದೆ. ಯಾಕೆಂದರೆ ಬಹಳ ಶೀಘ್ರವಾಗಿ ನಾವು ಬಹುನಿರೀಕ್ಷಿತವಾದ ಒಂದು ರೋಡನ್ನು ನಾವು ನಿರೀಕ್ಷಿಸ್ತಾ ಇದ್ದೆವು. ಸುದೀರ್ಘವಾದ ಒಂದು ನಿರೀಕ್ಷೆ ಇತ್ತು. ಇಲ್ಲಿ ಒಂದು ಕಾಂಕ್ರೀಟೀಕರಣ ಆಗಬೇಕೆಂಬುದು ನಮ್ಮೊಂದು ನಿರೀಕ್ಷೆ. ನಮ್ಮ ಉಸ್ಮಾನ್ರವರ ನೇತೃತ್ವದಲ್ಲಿ ಇದು ಇಂದು ನಮ್ಮ ಸಾಕ್ಷಾತ್ಕಾರಗೊಂಡಿದೆ. ಅದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದವನ್ನು ಹೇಳುತ್ತಾ, ಹಾಗೆ ಇಲ್ಲಿ ಸೇರಿದಂಥ ನಮ್ಮ ಎಲ್ಲ ಹೊಣೆಗಾರರು, ನಮ್ಮ ಮೂಡ ಅಧ್ಯಕ್ಷರು, ಬೇರೆ ಬೇರೆ ಬ್ಲಾಕಿನ ಕೇಂದ್ರ ಹೊಣೆಗಾರರು ಹಾಗೂ ಎಲ್ಲ ಸೇರಿದ ಊರಿನ ಪ್ರಮುಖರೇ,
ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ. ಉದ್ಘಾಟನೆ ನಮ್ಮ ಈ ಕಾಮಗಾರಿಯ ಉದ್ಘಾಟನೆ ಆಗಿದೆ. ಇದಕ್ಕೆ ನೀವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ನಮ್ಮ ಈ ಕೆಲಸವು ದೇವನ ಕೃಪೆಯಲ್ಲಿ ಬಹಳ ಸುಸೂತ್ರವಾಗಿ ನಾವು ಎಣಿಸಿದ್ದಕ್ಕಿಂತ ವೇಗವಾಗಿ ಇದು ಈ ಕೆಲಸ ಜರುಗಲಿ ಎಂದು ಹೇಳುತ್ತಾ ಹಾರೈಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. اللهم لك الحمد كله ولك الشكر كله وإليك يرجع الأمر كله علانيته وسره. اللهم صل على سيدنا محمد وعلى آل سيدنا محمد وبارك وسلم. ربنا هب لنا من أزواجنا وذرياتنا قرة أعين واجعلنا للمتقين إماما. اللهم أحسن عاقبتنا في الأمور كلها وأجرنا من خزي الدنيا وعذاب الآخرة. या अल्लाह हम जहाँ इस मकसद के तहत हम जमा हुए हैं, या अल्लाह हमारे जमा होने को बेइंतहा कबूल फरमा. या अल्लाह आज जो कंक्रीट का जो काम शुरू होने जा रहा है, या अल्लाह इसको बेहद कबूल फरमा. या अल्लाह यूटी कदर साहब के ज़रिए से जो काम होने जा रहा है, या अल्लाह उनकी उम्र में सेहत में बरकत अता फरमा. या अल्लाह उनको और भी मज़ीद इससे बेहतर से बेहतर काम लेने की तौफ़ीक़ अता फरमा. या अल्लाह यहाँ जितने हज़रात जो खड़े हुए हैं, जो हर एक सदस्य हैं, जो भी हैं, या अल्लाह इनकी उम्र में सेहत में बरकत अता फरमा. या अल्लाह इनको और भी हर तरीक़े से काम लेने की तौफ़ीक़ अता फरमा. या अल्लाह इस कंक्रीट रोड को जल्द से जल्द पूरा करने की तौफ़ीक़ अता फरमा. या अल्लाह और भी जो भी पानी के जो काम है और जितने भी जो भी काम है, या अल्लाह इसको जल्द से जल्द पूरा करने की तौफ़ीक़ अता फरमा. या अल्लाह हमारे इस जमा होने को बेइंतहा कबूल फरमा. रब्बना आतिना फिद दुनिया हसनतन व फिल आखिरति हसनतन व क़िना अज़ाबन नार. रब्बना तक़ब्बल मिन्ना मा काना सालिहन व अस्लिह लना मा काना फासिदा. आमीन बिरहमतिका या अरहमर राहिमीन. अल्हम्दुलिल्लाहि रब्बिल आलमीन.